ಮುಂಬೈನ ಪಶ್ಚಿಮ ಉಪನಗರ ಮೀರಾ ರೋಡ್ ಭಾರತಿ ಪಾರ್ಕ್ ಬಳಿಯ ಶ್ರೀ ಅಯ್ಯಪ್ಪ ಭಕ್ತ ಮಂಡಳಿಯ 23ನೇ ವಾರ್ಷಿಕ ಅಯ್ಯಪ್ಪ ಪೂಜೆಯು ಮಂಡಳಿಯ ಗುರುಸ್ವಾಮಿ ಜಯಶೀಲ ತಿಂಗಳಾಯ ಅವರ ಮುಂದಾಳತ್ವದಲ್ಲಿ ಸಾವಿರಾರು ಭಕ್ತರ ಉಪಸ್ಥಿತಿಯಲ್ಲಿ ಸಂಪನ್ನಗೊಂಡಿತು. ಶ್ರೀ ಅಯ್ಯಪ್ಪ ಭಕ್ತ ಮಂಡಳಿ ಮೀರಾ ರೋಡ್ ವತಿಯಿಂದ 23ನೇ ವಾರ್ಷಿಕ ಶ್ರೀ ಅಯ್ಯಪ್ಪ ಮಹಾಪೂಜೆಯು ಮೀರಾ ರೋಡ್ ಪೂರ್ವ ಭಕ್ತಿ ಪಾರ್ಕ್ ಬಳಿಯ ಶ್ರೀ ಲಕ್ಷ್ಮೀನಾರಾಯಣ ಮಂದಿರದ ವಠಾರದಲ್ಲಿ ಜರುಗಿತು. ಅಂದು ಬೆಳಿಗ್ಗೆ ಪುರೋಹಿತರಾದ ಸಾಣೂರು ಸಾತಿಂಜ ಜನಾರ್ದನ ಭಟ್ ಪೂಜಾ ವಿಧಿಗಳನ್ನು ನೆರವೇರಿಸಿದರು. ಬಳಿಕ ಜಯಶೀಲ ಗುರುಸ್ವಾಮಿ ಅವರು ಪಡಿಪೂಜೆ, ಶರಣುಘೋಷ, ಅಯ್ಯಪ್ಪ ನಾಮಾವಳಿಯ ಪಠಣ ನಡೆಸಿ ಮಹಾಪೂಜೆ ನೆರವೇರಿಸಿದರು. ಮಹಾಮಂಗಳಾರತಿಯ ಬಳಿಕ ಭಕ್ತಾದಿಗಳು ತೀರ್ಥ ಪ್ರಸಾದ ಸ್ವೀಕರಿಸಿ ಮಹಾಪ್ರಸಾದ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು. ಥಾಣೆಯ ಶಾಸಕ ಪ್ರತಾಪ್ ಸರ್ನಾಯ್ಕ್, ಮೀರಾ ಬಾಯಿಂದರ್ನ ಶಾಸಕಿ ಗೀತಾ ಜೈನ್, ಮಾಜಿ ಶಾಸಕ ನರೇಂದ್ರ ಮೆಹ್ತಾ ಹಾಗೂ ಪರಿಸರದ ಗಣ್ಯರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭ ಪರಿಸರದ ಜನಪ್ರಿಯ ಸಮಾಜ ಸೇವಕಿ ಲೀಲಾಡಿ ಪೂಜಾರಿ, ಸಾಮಾಜಿಕ ಕಳಕಳಿಯ ವೈದ್ಯ ಡಾಕ್ಟರ್ ಸಂಜಯ್ ಕೆ ಜಾಧವ್, ಕ್ಯಾನ್ಸರ್ ರೋಗದ ಕುರಿತು ಜನಜಾಗೃತಿ ನಡೆಸುತ್ತಿರುವ ಸರ್ಕಾರೇತರ ಸಂಸ್ಥೆ ಚೈಲ್ಡ್ ವಿಸ್ಡನ್ ಅಂಡ್ ಎಜುಕೇಷನ್ನ ಪದಾಧಿಕಾರಿಗಳಾದ ಶಶಿಧರ ಶೆಟ್ಟಿ, ಸುಚಿತ್ರಾ ಮೆಂಡನ್ ಹಾಗೂ 2019ರ ನೃತ್ಯ ತಾಳವಾದ್ಯ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಕುಮಾರಿ ವೃಷ್ಟಿ ಆರ್ ನಾಯ್ಕರನ್ನು ಶಾಸಕಿ ಗೀತಾ ಜೈನ್ ಸನ್ಮಾನಿಸಿದರು. ಕಳೆದ ಹಲವಾರು ವರ್ಷಗಳಿಂದ ಶಬರಿಮಲೆ ಯಾತ್ರೆಗೆಯುತ್ತಿರುವ ಜಯಶೀಲ ಗುರುಸ್ವಾಮಿ ಮಾಲಾಧಾರಿಗಳು ಕಠಿಣ ವ್ರತ ಕೈಗೊಳ್ಳಬೇಕು ಎಂದರು. ಯಾನ್ ಸ್ವಾಮಿನ ಕಲೆಗೆ ಈತೆ ಅನ್ನೊಂಜಿ ಸಂದೇಶ ಕೊರ್ಪೆ. ಶಬರಿಮಲೆಗೆ ಪೋಪಿನ ಮಲ್ಲತ್ತು ದೇವಸ್ಥಾನಕ್ಕೂ ಮಸ್ತೋ ದೇವಸ್ಥಾನಮ್ಮ ಪೋಲಿ ಅಂಡ ಶಬರಿಮಲೆಗೆ ಪೋಡುದಾಯ್ತು ಒಂಜಿ ನಿಯಮ ಉಂಡು. ಆ ನಿಯಮಕ್ಕೆ ಪ್ರಕಾರ ಪೋಡುಂದು ಬನ್ಪೇರು ಹಿರಿಯರು ಇನಿ ಪಾಲೆ ಪಾಡ್ದು ಎಲ್ಲ ಪೋಪಿನ ಆಂಡಲ ಮಲ್ಲಜ್ಜಿ ಆಂಡ ಐಟು ದುಂಬುದೆಂಚಿನ ವ್ರತ ಉಂಡ 40 ದಿನ ಅಥವಾ ಒಂಜಿ ಮಂಡಲ ವ್ರತ ಉಂಡ. ಆ ಮಂಡಲ ವ್ರತನ ಮಾತ್ರ ಕಂಪ್ಲೀಟ್ ಮಲ್ಪೋಡು. ಕಂಪ್ಲೀಟ್ ಮಲ್ತದ್ದು ಮಾಲೆ ಪಾಡ್ದು ಪೋಡು. ಮುಂದೆ ಮುಂಬೈದ ಊರುಡು ತಾಪತ್ರೆ ಮಸ್ತುಪ್ಪುಂಡು. ಅಕನಕನ ವ್ಯವಹಾರದಾಡ ಸಾಂಸಾರಿಕ ಆಡ ಕೆಲಸದಾಡ ಒಂದು ನಿಂಬಿತೊಡಕಲು ಮಾಲೆ ಪಾಡ್ರೆ ಅಂತ ಅನಾನುಕೂಲ ಆಪುಡು ಅಂಚಾಂಡ ಆ ಸಂದರ್ಭಡು ನಲ್ಪ ದಿನದ ಒಂಜಿ ಮಂಡಲ ವ್ರತನ ಕಂಪ್ಲೀಟ್ ಮಲ್ತದ್ದು ಮಾಲೆ ಪಾಡ್ದು ಪೋಡು ಪಂದ್ಯಾನ್ ಸ್ವಾಮಿನಗಳ ವಿನಂತಿ ಮಲ್ಪುನು. ಮಂಡಳಿಯ ಅಧ್ಯಕ್ಷ ಜಯಂತ್ ಶೆಟ್ಟಿ, ಕಾರ್ಯದರ್ಶಿ ಪ್ರವೀಣ್ ಶೆಟ್ಟಿ, ಕೋಶಾಧಿಕಾರಿ ಸುಧೀರ್ ಪುತ್ರನ್,
ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷ ದಿನೇಶ್ ಶೆಟ್ಟಿ ಕಾಪುಕಲ್ಯ, ಕಾರ್ಯದರ್ಶಿ ಸಂಪತ್ ಶೆಟ್ಟಿ ಪಂಜದಗುತ್ತು, ಪೂಜಾ ಸಮಿತಿಯ ಅಧ್ಯಕ್ಷ ಸುಕುಮಾರ ಶೆಟ್ಟಿ, ಉಪಾಧ್ಯಕ್ಷರುಗಳಾದ ಸಂತೋಷ್ ಶೆಟ್ಟಿ, ಸತೀಶ್ ಪುತ್ರನ್, ಜಗದೀಶ್ ಶೆಟ್ಟಿ, ಜಿಕೆ ಕೆಂಚನಕೆರೆ ಮತ್ತು ಸಂಘಟಕ ಅರುಣ್ ಶೆಟ್ಟಿ ಏರ್ಮಾಳು ಹಾಗೂ ಮಹಿಳಾ ವಿಭಾಗದ ಪದಾಧಿಕಾರಿಗಳು, ಯುವ ವಿಭಾಗದ ಪದಾಧಿಕಾರಿಗಳು, ಸರ್ವ ಸದಸ್ಯರು ವಿಶೇಷವಾಗಿ ಸಹಕರಿಸಿದರು. ಶ್ರೀ ಅಯ್ಯಪ್ಪ ಭಕ್ತ ಮಂಡಳಿಯು ಜಯಶೀಲ ಗುರುಸ್ವಾಮಿ ಅವರ ಮುಂದಾಳತ್ವದಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಿದ್ದು, ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸದ್ದಿಲ್ಲದೆ ಸೇವೆಗೈಯುವವರನ್ನು ಗುರುತಿಸಿ ಗೌರವಿಸುವ ಕಾರ್ಯವನ್ನು ಕಳೆದ ಹಲವು ವರ್ಷಗಳಿಂದ ಮಾಡುತ್ತಿದೆ. ಮಂಡಳಿಯ ಧಾರ್ಮಿಕ ಸಾಮಾಜಿಕ ಕಾರ್ಯಗಳಿಗೆ ಎಲ್ಲರ ಸಹಕಾರವಿರಲಿ. ಯೋಗೇಶ್ ಹೊಸಬೆಟ್ಟು ಜೊತೆ ಪ್ರಸಾದ್, ಮುಂಬೈ ನ್ಯೂಸ್.